ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಇಂಡಿಯನ್ ರೆಡ್ ಕ್ರಾಸ್, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ರೋಟರಿ ಮಂಗಳೂರು ಮತ್ತು ಬ್ಯಾಂಕ್ ಆಫ್ ಬರೋಡಾದ ಸಹಯೋಗದೊಂದಿಗೆ ಆರೋಗ್ಯ ಕಾರ್ಯಕರ್ತರು ವಾಹನದ ಮೂಲಕ ಆಸಕ್ತರಿಗೆ ಲಸಿಕೆ ನೀಡುವ ಸಂಚಾರಿ ಲಸಿಕಾ ಕೇಂದ್ರಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮವು ನಡೆಯಿತು. ನಗರದ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ಆವರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಅವರು ಸಂಚಾರಿ ಲಸಿಕಾ ವಾಹನಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವಿಟಿ ದರ ಹೆಚ್ಚಳವಾಗಿಲ್ಲ, ಬದಲಾಗಿ ಒಂದು ವಾರದಿಂದೀಚೆಗೆ ಈ ದರದಲ್ಲಿ ಏರಿಳಿತ ಕಂಡುಬರುತ್ತಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಹಿಂದೆಲ್ಲ ದಿನಕ್ಕೆ ಗರಿಷ್ಠ 3 ರಿಂದ 4 ಸಾವಿರದಷ್ಟಿದ್ದ ಕೊರೋನಾ ತಪಾಸಣೆಯ ಪ್ರಮಾಣ ಈಗ ಹೆಚ್ಚಾಗಿದೆ ಎಂದು ಹೇಳಿದರು. ನಮ್ಮಲ್ಲಿ ಕಳೆದ ವಾರದಲ್ಲಿ ಅಂದರೆ 10ನೇ ತಾರೀಕು 12ನೇ ತಾರೀಕಿನ ಹಿಂದಿನ ವಾರದಲ್ಲಿ ನಮ್ಮ ಜಿಲ್ಲೆಯ ಪಾಸಿಟಿವಿಟಿ ರೇಟ್ 18% ಇತ್ತು. ಈಗ ಅದು 8.5% ಇದೆ. ನಮ್ಮಲ್ಲಿ ಟೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ಪ್ರತಿ ಸಲನೂ ಮುಂಚೆ 2,500 ರಿಂದ 3,500 ಸಾವಿರ ಟೆಸ್ಟ್ ಮಾಡ್ತಾ ಇದ್ವಿ. ನಿನ್ನೆ ನಮ್ಮಲ್ಲಿ ದಾಖಲೆ 11,000 ಟೆಸ್ಟ್ ಆಗಿತ್ತು. ಅಂದರೆ 4 ದಿವಸಗಳಲ್ಲಿ ಮಾಡುವಂಥ ಟೆಸ್ಟ್ಗಳನ್ನು ಒಂದೇ ದಿವಸ ಇದನ್ನು ಮಾಡ್ತಾ ಇದ್ವಿ. ಯಾವುದು ನಂಬರ್ಗಳು ಜಾಸ್ತಿ ಬಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಅದು ಕೆಲವೊಂದು ದಿವಸ 10, 11 ಇದರೊಳಗಡೆ. ಆದರೆ ನಾವು ಪ್ರತಿ ದಿವಸ ಕಳಿಸುವಂಥ ಸ್ಯಾಂಪಲ್ಸ್ಗಳಲ್ಲಿ ಆಲ್ಮೋಸ್ಟ್ 8,000ದಷ್ಟು ನಾವು RT-PCR ಟೆಸ್ಟನ್ನೇ ನಾವು ಮಾಡ್ತಾ ಇರೋದ್ರಿಂದ 3-4 ದಿವಸಗಳಲ್ಲಿ ಬರೋ ಕೇಸಸ್ಗಳು, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒನ್ಲಿ ಥಿಂಗ್ ಅಂದರೆ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮಾಸ್ಕನ್ನು ಧರಿಸಬೇಕು, ಗುಂಪುಗಳಲ್ಲಿ ಇರೋದನ್ನು ಕಡಿಮೆ ಮಾಡಬೇಕು. ಲಾಕ್ಡೌನ್ ಎನ್ಫೋರ್ಸ್ಮೆಂಟ್ ಬಗ್ಗೆನೂ ಕೂಡ ಕೆಲವೊಬ್ಬರು ಇದರೊಳಗಡೆ ಹೇಳ್ತಾ ಇರ್ತಾರೆ. ಈ ವಿಷಯದಲ್ಲಿ ನಮ್ಮ ಜಿಲ್ಲೆ ಒಳಗಡೆ ನಮ್ಮದೇ ಆದಂಥ ಒಂದು ಕಾರ್ಪೊರೇಷನ್ ಇದೆ, ಪ್ರೊಡಕ್ಷನ್ ವಿಂಗ್ಸ್ಗಳಿದ್ದಾವೆ, ಪೋರ್ಟ್ ಇದೆ, ಬೇರೆ ಎಲ್ಲ ಕಡೆನೂ ಕೂಡ ಎಸೆನ್ಷಿಯಲ್ ಇಶ್ಯೂಗಳಲ್ಲಿ ಹೇಳ್ಕೊಂಡು ಓಡಾಡುವಂಥವ್ರ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಮ್ಮಲ್ಲೂ ಕೂಡ ಈ ಹಾಸ್ಪಿಟಲ್ಸ್ಗಳಿಗೆ ಬರುವಂಥವ್ರು ಬೇರೆ ಬೇರೆ ರೀತಿಯಾದಂಥ ಇದರೊಳಗಡೆ ಚಲನವಲನಗಳು ಜಾಸ್ತಿ ಕಾಣಿಸ್ತಾ ಇದೆ. ನಾನು ಪೊಲೀಸ್ ಕಮಿಷನರ್ ಅವರಿಗೂ ಮಾತಾಡಿ ಹೇಳಿದ್ದೀನಿ, SP ಅವರಿಗೂ ಮಾತಾಡಿ ಹೇಳಿದ್ವಿ. ಲಾಕ್ಡೌನ್ನ ಎನ್ಫೋರ್ಸ್ಮೆಂಟನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಾವೀಗ ನೆಕ್ಸ್ಟ್ ಅನ್ಲಾಕ್ಗೂ ಕೂಡ ನಾವು ಪ್ಲಾನನ್ನು ಮಾಡ್ಕೋಬೇಕಾಗಿದೆ. ಬ್ಯಾಂಕ್ ಆಫ್ ಬರೋಡಾದ DGM ಗಾಯತ್ರಿ ಅವರು ಮಾತನಾಡಿ, ಜಿಲ್ಲಾಡಳಿತ, ರೆಡ್ ಕ್ರಾಸ್, ರೋಟರಿ ಕ್ಲಬ್ಗಳ ಸಹಯೋಗದೊಂದಿಗೆ ಬ್ಯಾಂಕ್ ಕೂಡ ಆಸಕ್ತರಿಗೆ ಮನೆ ಬಳಿ ತೆರಳಿ ಲಸಿಕೆ ನೀಡುವ ಕಾರ್ಯದಲ್ಲಿ ಭಾಗಿಯಾಗುತ್ತಿರುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಬ್ಯಾಂಕ್ ಆಫ್ ಬರೋಡಾ, ರೆಡ್ ಕ್ರಾಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಈ ಪ್ರೋಗ್ರಾಮ್ ಮಾಡಿದ್ವಿ. ಆಸ್ DC explained, it has been organized to help the people who are all bedridden and who couldn't move out from the home. The vaccination will be done at their place itself. So we are very proud to associate with Dakshina Kannada administration and with Red Cross Society to do and Rotary Club Mangalore to do this activity. So, but every citizen should be responsible to follow the rules of this social restrictions, and so that in our district the positivity rate will come down. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆಯ ಬಗ್ಗೆ ಸಂಜೆ ವೇಳೆಗೆ ನಿರ್ಧಾರವಾಗುತ್ತದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಸಂಸ್ಥೆಯವರು, ಜಿಲ್ಲಾಡಳಿತ, ರೆಡ್ ಕ್ರಾಸ್ ಮತ್ತಿತರ ಬ್ಯಾಂಕಿಂಗ್ಗಳು, ಬರೋಡಾ ಬ್ಯಾಂಕ್ ಇದೆಲ್ಲವೂ ಸೇರಿ ವಾಹನ ಚಾಲಕರಿಗೆ ಪ್ರಥಮ ಪ್ರಾಶಸ್ತ್ಯದಲ್ಲಿ ಲಸಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಧಿಕೃತವಾಗಿ ಈಗಾಗಲೇ ಪ್ರಾರಂಭ ಆಗಿದೆ. ಒಟ್ಟಾರೆ ಎಲ್ಲ ದುಡಿಯುವಂಥ ವರ್ಗದವರು ಮತ್ತು ಪ್ರಥಮ ಪ್ರಾಶಸ್ತ್ಯದಲ್ಲಿ ಯಾರು ಅಂಗವಿಕಲರಿದ್ದಾರೆ, 60 ವರ್ಷ ಮೇಲ್ಪಟ್ಟವರು ಯಾರಿದ್ದಾರೆ, ಇವರೆಲ್ಲರಿಗೂ ಕೊಡುವಂಥ ಕೊರೋನಾ ವಾರಿಯರ್ಸ್ ಯಾರಿದ್ದಾರೆ, ಅವರೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಈ ಲಸಿಕೆ ಹಾಕೋದ್ರ ಮೂಲಕ ಈ ಕೊರೋನಾ ನಿಯಂತ್ರಣಕ್ಕೆ ಬೇಕಾದಂಥ ಕಾರ್ಯಕ್ರಮ ಹಾಕ್ಕೊಂಡಿದೆ. ಮಾನ್ಯ ನಮ್ಮ ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು, ಶಾಸಕರಾದ ಭರತ್ ಶೆಟ್ಟರು ನಾವೆಲ್ಲ ಒಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವರಿಗೆ ಶುಭ ಹಾರೈಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಮೊದಲು 2,000, 3,000 ಟೆಸ್ಟ್ ಆಗ್ತಾಯಿದ್ರೆ ಇವತ್ತು 10,000, 15,000 ದಿನನಿತ್ಯ ಟೆಸ್ಟ್ ಆಗ್ತಾ ಇರೋದ್ರಿಂದಾಗಿ ಪಾಸಿಟಿವ್ ರೇಟ್ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಅದನ್ನು ನಿಯಂತ್ರಣ ತರಬೇಕು ಅಂತೇಳಿ ನಮ್ಮ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ ಒಟ್ಟಾಗಿ ನಿಭಾಯಿಸುವಂಥ ಪರಿಸ್ಥಿತಿ ಬಂದಿದ್ದೇವೆ. ಇದರಲ್ಲಿ ನಮಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಅದನ್ನು ನಿಯಂತ್ರಣ ತರ್ತೇವೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ. ಇವತ್ತು 12 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಭೆಯನ್ನು ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಡಾ ವೈ ಭರತ್ ಶೆಟ್ಟಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಚೇರ್ಮನ್ CA ಶಾಂತರಾಮ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಏಷ್ಯನ್ ಪತ್ರಕರ್ತರ ಒಕ್ಕೂಟದ ಸಂಚಾಲಕ ಮದನ್ ಗೌಡ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಚೆ, ಬ್ಯಾಂಕ್ ಆಫ್ ಬರೋಡಾದ ಮಹಾಪ್ರಬಂಧಕಿ ಗಾಯತ್ರಿ ಆರ್, ರೋಟರಿ ಕ್ಲಬ್ ಅಧ್ಯಕ್ಷ ಅರ್ಚಿಬಾಲ್ಡ್ ಮ್ಯಾನೇಜರ್ಸ್ ಯತೀಶ್ ಬೈಕಂಪಾಡಿ, ನಿತ್ಯಾನಂದ ಶೆಟ್ಟಿ, ತುಷಾರ್ ಸುರತ್ಕಲ್, ಸಿಟಿ ಬಸ್ ಚಾಲಕ ಮಾಲಕರ ದಿಲ್ರಾಜ್ ಆಳ್ವಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. Hello.